ಪ್ರಕೃತಿಯ ಸೌಂದರ್ಯವನ್ನ ವರ್ಣಿಸಲು ಪದಗಳೇ ಸಾಕಾಗುವುದಿಲ್ಲ. ಹೌದು, ಪ್ರಕೃತಿಯು ರಮಣೀಯ ದೃಶ್ಯ ಕಾವ್ಯವನ್ನ ಬರೆದ ತಾಣವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿದೆ. ಕೊಯ್ಲಾ ಜಾನುವಾರು ಸಂವರ್ಧನಾ ಕೇಂದ್ರದ ಒಳನೋಟ ಇದಾಗಿದ್ದು, ಇಲ್ಲಿಗೆ ಬರುವ ಪ್ರವಾಸಿಗರಿಂದಾಗಿ ಈ ಪ್ರಕೃತಿಯ ಸೌಂದರ್ಯಕ್ಕೆ ಕೊಡಲಿ ಏಟು ಬೀಳ್ತಾ ಇದೆ. ಕೇಂದ್ರದ ಜಾನುವಾರುಗಳು ಪ್ರವಾಸಿಗರು ಎಲ್ಲೆಂದರಲ್ಲಿ ಎಸೆಯುವ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತಿಂದು ಸಾವನ್ನಪ್ಪುವ ವಿದ್ಯಮಾನಗಳು ನಡೆಯಲಾರಂಭಿಸಿದೆ. ಈ ಬಗ್ಗೆ ಒಂದು ಸ್ಟೋರಿ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಉಪ್ಪಿನಂಗಡಿ ಟು ಸುಬ್ರಹ್ಮಣ್ಯ ಸಂಪರ್ಕಿಸುವ ರಸ್ತೆಯ ಕೊಯ್ಲಾ ಜಾನುವಾರು ಸಂವರ್ಧನಾ ಕೇಂದ್ರದ ಸುಂದರ ದೃಶ್ಯಗಳನ್ನು ಆಸ್ವಾದಿಸಲು ಇಲ್ಲಿಗೆ ನೂರಾರು ಸಂಖ್ಯೆಯ ಪ್ರಕೃತಿ ಪ್ರೇಮಿಗಳು ಭೇಟಿ ನೀಡುತ್ತಾರೆ. ಗಗನ ಚುಂಬಿಸುವ ಬೆಟ್ಟಗಳ ನಡುವೆ ಹಸಿರ ಹೊದಿಕೆಯಂತೆ ಕಂಗೊಳಿಸುವ ಈ ಪ್ರದೇಶ ಸಾವಿರಾರು ಸಂಖ್ಯೆಯ ಜಾನುವಾರುಗಳಿಗೆ ಮೇವನ್ನ ಉಣಿಸುತ್ತೆ. ಹಿಂದಿನ ವಿಂಡೋಸ್ನಲ್ಲಿ ಕಾಣಸಿಗ್ತಾ ಇದ್ದ ಪ್ರಕೃತಿಯ ಚಿತ್ರದಂತೆಯೇ ಈ ಕೊಯ್ಲಾ ಫಾರ್ಮ್ ಕಾಣ್ತಾ ಇದೆ. ದಕ್ಷಿಣ ಕನ್ನಡದ ಸ್ವಿಟ್ಜರ್ಲ್ಯಾಂಡ್ ಎನ್ನುವ ಹೆಸರಿನಲ್ಲಿ ಈ ಫಾರ್ಮ್ನ ಸೊಬಗನ್ನ ಸವಿದ ಜನ ಹೇಳಿಕೊಳ್ತಾ ಇದ್ದು, ಇದರಿಂದಾಗಿ ಹೆಚ್ಚಿನ ಜನರ ಬಾಯಲ್ಲಿ ಈ ಹೆಸರಲ್ಲಿ ಗುರುತಿಸಿಕೊಂಡಿದೆ. ಸುಮಾರು 1000 ಎಕರೆ ಭೂಭಾಗವನ್ನ ಹೊಂದಿದ್ದ ಈ ಫಾರ್ಮ್ನಲ್ಲಿ ಇದೀಗ 704 ಎಕರೆ ಜಾಗ ಮಾತ್ರ ಉಳಿದುಕೊಂಡಿದೆ. ಮಳೆಗಾಲದಲ್ಲಿ ಈ ಫಾರ್ಮ್ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದು, ರಸ್ತೆಯಲ್ಲಿ ಸಾಗುವ ಪ್ರದೇಶದಲ್ಲಿ ವ್ಯಾಪಿಸಿಕೊಂಡಿರುವ ಸರ್ಕಾರದ ಈ ಫಾರ್ಮ್ ಇದೀಗ ಪುಂಡ ಪೋಖರಿಗಳ ನೆಚ್ಚಿನ ತಾಣವಾಗ್ತಾ ಇದೆ. ಅಲ್ಲಿರುವ ಗುಡ್ಡಗಳು ನಿಜವಾಗಿ ಹಸಿರಿನಿಂದ ಕೂಡಿರ್ಬೋದು. ಈ ಸಂದರ್ಭದಲ್ಲಿ ಕೇವಲ 2-3 ತಿಂಗಳು ಮಾತ್ರ ಅದು ಹಸಿರಿನಿಂದ ಕೂಡಿರ್ತದೆ. ಆದರೆ ಅದು ಅಲ್ಲಿ ಏನಾಗಿದೆ ಅಂದರೆ, ಅದು ನಿಜವಾಗಿರುವಂಥದ್ದು ಅಲ್ಲಿನ ದನಗಳಿಗೆ ಮೇವಿಗೋಸ್ಕರ ಇರುವಂಥ ಒಂದು ಗುಡ್ಡಗಾಡುಗಳು. ಅಲ್ಲಿ ಇವತ್ತಲ್ಲಿರುವಂಥ ಹುಲ್ಲುಗಳು ಬೇಸಿಗೆ ಕಾಲದ ಟೈಮಲ್ಲಿ ಅದೊಂದು ಮುಲಿ ಹುಲ್ಲಾಗಿ ಪರಿವರ್ತನೆ ಆಗ್ತದೆ. ಆ ಸಂದರ್ಭದಲ್ಲಿ ಕೂಡ ಅದು ಮೇವಿಗಾಗಿ ಯೂಸ್ ಆಗುತ್ತೆ. ಈಗ ಏನಾಗಿದೆ ಅಂದರೆ, ಅಲ್ಲಿರುವಂತಹ ಬೇಲಿಗಳನ್ನೆಲ್ಲ ತೆಗೆದು ಇಲ್ಲಿಂದಲೂ ಬಂದವರೆಲ್ಲ ಮೇಲೆ ಬಂದು ಕಾರಲ್ಲಿ ಅದು ಇನ್ನೊಂದರಲ್ಲಿ ಬಂದು ಅಲ್ಲಿ ಇನ್ನಿತರ ಒಂದು ಚಟುವಟಿಕೆಗಳಿಗೆ ತೊಡಗಿಕೊಂಡು ಅಲ್ಲಿರುವ ಸಂಪತ್ತನ್ನು ನಾಶ ಮಾಡುವಂಥದ್ದು ಇರ್ಬೋದು. ಹಾಗೆಯೇ ಅಲ್ಲಿರುವ ಮೇವುಗಳಿಗೆ ಕೂಡ ತುಂಬ ರೀತಿಯ ಇದಾಗ್ತದೆ, ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ಅಲ್ಲಿರುವಂಥ ಅಧಿಕಾರಿಗಳೇನಿದ್ದಾರೆ, ಮೊದಲು ಇರುವಂಥವ್ರು ಇಂಥ ಒಂದು ಸಮಸ್ಯೆ ಬಂದಾಗ ಅದರ ಬಗ್ಗೆ ನಾವು ಪತ್ರಿಕೆಗಳಿಗೆ ಬಂದ ನಂತರ ಎಚ್ಚೆತ್ತುಕೊಂಡು ಅಲ್ಲಿ ದೊಡ್ಡ ದೊಡ್ಡ ಬೇಲಿಗಳನ್ನು ನಿರ್ಮಿಸಿ ಹೋಗೋದಂತೆ ತಡೆದಿದ್ದರು. ಈಗಿರುವ ಅಧಿಕಾರಿಗಳಿಗೆ ಅದರ ಬಗ್ಗೆ ಮಾಹಿತಿ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ವಾಪಸ್ ಇವಾಗ ಆಗಿರುವಂಥ ಸಮಸ್ಯೆಗಳು ತುಂಬ ಆಗುವಂಥ ಯೋಚನೆ ಇಲ್ಲಿ ಇದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಒಂದು ಗಮನ ಹರಿಸಿ ಅಲ್ಲಿ ಮುಂದೆ ಅನಾಹುತಗಳಾಗದಂತೆ ತಡೆಯಬೇಕು. ಹಾಗೆ ಅನೈತಿಕ ಚಟುವಟಿಕೆಗಳು ಆಸ್ಪದ ಕೊಡುವಾಗಿ ಇರಬಾರದು, ಅದನ್ನೆಲ್ಲ ತಡೆಯುವಂತೆ ಮಾಡಬೇಕು. ಪ್ರಕೃತಿಯ ಸವಿಯನ್ನ ಸವಿಯಲು ಬರುವ ಜನ ಈ ಕೇಂದ್ರವನ್ನ ಪ್ರವೇಶಿಸ್ತಾ ಇದ್ದು, ಎಲ್ಲೆಂದರಲ್ಲಿ ಬೇಕಾಬಿಟ್ಟಿಯಾಗಿ ವರ್ತಿಸಲಾರಂಭಿಸಿದ್ದಾರೆ. ಹೆಚ್ಚಾಗಿ ಯುವಕ ಯುವತಿಯರು ತಮ್ಮ ಮೋಜು ಮಸ್ತಿಗಾಗಿ ಈ ಕೇಂದ್ರವನ್ನ ಆರಿಸಿಕೊಳ್ತಾ ಇದ್ದು, ಇವರ ಪುಂಡಾಟಿಕೆಯನ್ನ ಪ್ರಶ್ನಿಸುವ ಕೇಂದ್ರದ ಸಿಬ್ಬಂದಿಗಳ ಮೇಲೂ ಈ ಕಿಡಿಗೇಡಿಗಳು ಹಲ್ಲೆಗೆ ಮುಂದಾಗ್ತಾ ಇದ್ದಾರೆ. ಈ ವಿಚಾರವನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿದ್ರೂ ಕಿಡಿಗೇಡಿ ವರ್ತನೆಗಳು ಮಾತ್ರ ಮುಂದುವರೆದಿದೆ ಎನ್ನುತ್ತಾರೆ ಕೊಯ್ಲಾ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಯಶೋಧ ಅವರು. ಪಶುಸಂವರ್ಧನಾ ಕೇಂದ್ರದ ಮೂಲೆ ಮೂಲೆಯಲ್ಲೂ ಒಂದು ಪರಿಸರವನ್ನು ನಾಶ ಮಾಡಿದಾರಂತೆ ಹೇಳ್ಬೋದು. ಇದನ್ನು ನೋಡುವಾಗ ತುಂಬ ಬೇಸರ ಎನಿಸ್ತದೆ. ಅದರ ಬಗ್ಗೆ ನಾವು ಹಿಂದೆ ಒಂದು 2-3 ತಿಂಗಳ ಹಿಂದೆ ಅದರ ಬಗ್ಗೆ ನಾವೊಂದು ತಾಲೂಕ್ ಪಂಚಾಯತ್ ಮೆಂಬರ್ಗಳೆಲ್ಲ ಸೇರಿಕೊಂಡು ನಾವು ಒಂದು ಚರ್ಚೆಯೆಲ್ಲ ಮಾಡಿದ್ದೇವೆ. ಈ ರೀತಿಯಲ್ಲಿ ಬರ್ತಾ ಉಂಟು. ಪಶುಸಂವರ್ಧನಾ ಕೇಂದ್ರದ DD ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಮೇಡಮ್, ಈ ರೀತಿಯಲ್ಲೆಲ್ಲ ಯುವಕರೆಲ್ಲ ಬಂದು ನಮ್ಮ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವ ರೀತಿಯಲ್ಲಿ ನಾವು ಅದನ್ನು ನಿಲ್ಲಿಸ್ಬೋದು ಅನ್ನುವ ರೀತಿಯಲ್ಲಿ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದರೆ, ಒಂದು 10 ದಿವಸಗಳಿಂದ ವಿಪರೀತವಾಗಿ, ಅಂದರೆ ಇನ್ನು ಇದನ್ನು ಹೀಗೆ ಬಿಟ್ಟರೆ ನಮ್ಮ ಪಶುಸಂವರ್ಧನಾ ಕೇಂದ್ರವೇ ಒಂದು ಪ್ರಕೃತಿಯನ್ನು ನಾಶ ಮಾಡಿ ಅಲ್ಲಿ ತುಂಬ ತೀರಾ ಹದಗೆಟ್ಟ ಸ್ಥಿತಿಗೆ ತಂದು ಒಡ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಅದರ ಬಗ್ಗೆ ಗಮನ ಹರಿಸಿ ನಮ್ಮ ಪ್ರಕೃತಿ ರಮಣೀಯವಾದಂಥ ಪಶುಸಂವರ್ಧನಾ ಕೇಂದ್ರವನ್ನು ಉಳಿಸಿಕೊಡ್ಬೇಕು ಅಂತ ಹೇಳಿ. ಜಾನುವಾರು ಕೇಂದ್ರದಲ್ಲಿ ಸಿಬ್ಬಂದಿಗಳ ಸಂಖ್ಯೆಯ ಕೊರತೆಯಿದ್ದು, ನೂರಾರು ಎಕರೆ ಪ್ರದೇಶವನ್ನ ಕಾವಲು ಕಾಯುವುದು ಸಾಧ್ಯವಿಲ್ಲದ ಕಾರಣ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಪ್ರವೀಣ್, V4 News 24/7 ಪುತ್ತೂರು.